ಬೆಂಗಳೂರಿನಲ್ಲಿ ಬಹುಶಃ ಕಾಂಗ್ರೆಸ್ಸಿನ ಒಂದು ದೊಡ್ಡ ನೇತಾರ ಅಂತ ಹೇಳ್ಬೋದು. ಯಾವುದೇ ಆಚೀಚೆ ಆಗದೆ ಮೂಲ ಕಾಂಗ್ರೆಸ್ಸಿಗನಾಗಿ ಪಕ್ಷಕ್ಕಾಗಿ ಬಹಳಷ್ಟು ವರ್ಷ ದುಡ್ದಂಥವರು. ಅವರ ವಿದ್ಯಾರ್ಥಿ ಜೀವನದ ಬಗ್ಗೆ ಪತ್ರಿಕೆಯಲ್ಲೆಲ್ಲ ಬಂದಿದೆ, ನಾನು ಹೇಳುವ ಅಗತ್ಯ ಇಲ್ಲ. ಆದರೆ ನಾನು ನೋಡಿದ ಹಾಗೆ, ನಾನು ಬೇರೆ ಪಕ್ಷದಲ್ಲಿದ್ದಾಗಲೂ ಇಲ್ಲಿ ಯೋಜನಾ ಮೇಳ ಆಗಲಿ ಅಥವಾ ಯಾವುದೇ ದೊಡ್ಡ ಕಾರ್ಯಕ್ರಮಗಳು ಆದಾಗ ಕಾಂಗ್ರೆಸ್ ನಾಯಕನಾಗಿ ಅಲ್ಲ, ಸಾಮಾಜಿಕ ಒಂದು ನಾಯಕತ್ವ ಉಳ್ಳವರಾಗಿ ಎಲ್ಲದರಲ್ಲೂ ಕೆಲಸ ಮಾಡ್ತಾ ಇದ್ದಂಥವರು ಸುಧಣ್ಣ. ಅಂಥವರು ಕಾಂಗ್ರೆಸ್ಸಿನಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ 2 ಬಾರಿ ಸ್ಪರ್ಧೆ ಮಾಡಿ ಒಮ್ಮೆ ನಾನು ಅವರೇ ಎದುರಾಗಿದ್ದೆವು. ಹಾಗೆ ಮಾಡಿದವರು. ನಾನು ಗೆದ್ದ ಮೇಲೆ ಕಾಂಗ್ರೆಸ್ಸಲ್ಲಿ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಂಥವರು. ಇವತ್ತು ಒಂದು ನಂಗೆ ಅನಿಸೋದು, ಇವತ್ತು ಬೆಳಗ್ಗೆ ದಿನೇಶ್ ಗುಂಡೂರಾವ್ ಮತ್ತು ನಾವೆಲ್ಲ ಮಾರ್ಚರಿಯಲ್ಲೇ ಹೋಗಿ ನೋಡಿ ದಿನೇಶ್ ಗುಂಡೂರಾವ್ ಹೋದ್ರು ಅಲ್ಲಿಂದ. ಬಹುಶಃ ಈಗ ಅವರ ಶ್ರೀಮತಿಯವರಲ್ಲಿ ಮಾತಾಡಿದಾಗ ಗುಂಡೂರಾವ್ ಅಂದರೆ ಅವರಿಗೆ ಭಾಳ ಆತ್ಮೀಯತೆ ಇತ್ತು ಅಂತ. ಆ ಆತ್ಮೀಯತೆ ಬಹುಶಃ ಇವತ್ತು ಸಮಯ ಕೂಡಿ ಬಂದಿದೆ ಕಾಣ್ತದೆ. ಬಹುಶಃ ನಿನ್ನೆ ರಾತ್ರಿಯೇ ಬರ್ತಿದ್ರೆ ದಿನೇಶ್ಗೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಅವರು ಉಸ್ತುವಾರಿ ಮಿನಿಸ್ಟ್ರಾಗಿ ಅವರ ಕಾರ್ಯಕ್ರಮದೊಟ್ಟಿಗೆ ಬರಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಆದರೆ ಅವರು ಅಲ್ಲೇ ನೋಡಿ ಅವರಿಗೆ ಶಾಂತಿ ಕೋರಿ ಹೋಗಿದ್ದಾರೆ. DCCಯಲ್ಲಿ ಬಂದು ಸಂತಾಪ ಸಭೆ ಮಾಡಿ ಹೋಗಿದ್ದಾರೆ. ನಾನು ಮಾರ್ಚರಿಯಿಂದ ಆಂಬುಲೆನ್ಸಿನಲ್ಲಿ ಕಳಿಸಿದ ಮೇಲೆ ಇನ್ನೊಂದು ನಮ್ಮ ಕಾರ್ಯಕರ್ತನ ತಾಯಿ ಇದಕ್ಕೆ ಹೋಗಿ ಬಂದೆ. ಅಂತೂ ಇಲ್ಲಿ ಒಂದು ನನಗೆ ಹೆಮ್ಮೆ ಅಂದರೆ, ನಾನು ಭಾಳ ಹಠ ಹಿಡಿದು ಅವರನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮಾಡಿದ್ದೆ. ಅದು ಸಾರ್ಥಕ ಅಂತ ಕಾಣ್ತದೆ. ಯಾಕಂದರೆ ಯಾವುದೇ ವ್ಯಕ್ತಿ ಇರಲಿ, ಇವತ್ತು ಹೇಳುವಾಗ ಅದು ವಿರೋಧ ಪಕ್ಷದವನೇ ಆಗಲಿ, ಸುಧಣ್ಣ ಇರುವಾಗ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಗೋಪುರ ಮಾಡಿದ್ದಾರೆ, ಹಾಗೆ ಚಿನ್ನದ ಲೇಪನದ ಕೊಡಿಮರ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಒಳ್ಳೆಯ ವಿಷಯವನ್ನು, ಅವರ ನಾಯಕತ್ವವನ್ನು ಎಲ್ಲರೂ ಹೊಗಳುವಂತೆ ಆಗಿದೆ. ಬಹುಶಃ ಪ್ರಾಯ ಆಯಿತು, ನಮಗೆ ಯಾರಿಗೂ ಪ್ರಾಯ ಆದರೂ ಹೋಗಬೇಕು ಅಂತಲ್ಲ, ಆದರೆ ಮಾರ್ಗದರ್ಶನ ಕೊಡುವುದಕ್ಕಾದರೂ ಒಬ್ಬ ನಾಯಕನಾಗಿ ಕಾಂಗ್ರೆಸ್ಸಿನಲ್ಲಿ ಇದ್ದರು. ಇವತ್ತು ಅವರನ್ನು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಅವರ ಹೆಂಡತಿ ಮಕ್ಕಳಿಗೆ, ಅವರ ಅಭಿಮಾನಿಗಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಈ ಒಂದು ನಷ್ಟವನ್ನು, ಕಷ್ಟವನ್ನು, ನೋವನ್ನು ಸಹಿಸುವ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ಕೊಡಲಿ ಅಂತ ದೇವರಲ್ಲಿ ಬೇಡ್ತಾ, ಒಂದು ಕಿಲ್ಲೆ ಮೈದಾನ ಗಣಪತಿಯನ್ನು ಬಹಳ ಉಜ್ವಲವಾಗಿ ಎಲ್ಲರೂ ಮೆಚ್ಚುವ ಹಾಗೆ ನಡೆಸಿಕೊಂಡು ಬಂದವರು ಅವರು. 14 ವರ್ಷದಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳ್ತಾಯಿದ್ರು. ಅಂಥವರು ಈ ಚೌತಿಗೆ 1 ವಾರ ಇರುವಾಗ ಹೋದ್ರಲ್ಲ ಅಂತ ಒಂದು ನೋವಾಗ್ತಾ ಇದೆ. ಆದರೆ ಬಹುಶಃ ದೇವರ ಇದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಆ ಮಹಾಗಣಪತಿ, ಆ ಮಹಾಲಿಂಗೇಶ್ವರ ಅವರಿಗೆ ಚಿರಶಾಂತಿ ಕೊಡಲಿ, ಅವರ ಇಡೀ ಕುಟುಂಬಕ್ಕೆ ಅವರು ಶ್ರೀರಕ್ಷೆಯಾಗಿ ನಿಲ್ಲಿ ಅಂತ ಹೇಳ್ತಾ, ಎಲ್ಲ ಕಾರ್ಯಕರ್ತರಿಗೂ ಅವರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.